ಒಬ್ಬರು ಮಗು ರಾಮನಾಗಿ ಬೆಳಿಬೇಕು ಅಥವಾ ನಾರಾಯಣ ಗುರುಗಳಾಗಿ ಬೆಳಿಬೇಕು, ಅಂಬೇಡ್ಕರ್ ಆಗಿ ಬೆಳಿಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಾದೆ ಪಂಡ ಇತ್ತೆ ಸ್ಕೂಲ್ ಡೇ ಕೊರೆಗೆ ಬಿದಾಡ್ರೆ ಗಂಟೆ 3:30 ಗಂಟೆ ಆತಂದು 4 ಗಂಟೆ ಸ್ಟಾರ್ಟ್ ಆಪನ್ಗೆ ಎಂಚ ಅದು ಏನೋ ಚೂರು ಬೇಗ ಪೋಡಿತ್ತು ದೇ ಪಂಡ ಏನ ಕಿನ್ನ ಮಗಲ ಡ್ರೆಸ್ ಉಂಡತೆ ಅವ್ನು ಬುರ್ದೆ ಪೋದಿತ್ತು ಅಲ್ಲದೆ ಇತ್ತೆ ಪತ್ತೊಂಪುರ ಟೀಚರ್ ಫೋನ್ ಮಾಡ್ತಂದಿಲ್ಲ ಪೂರ ಪಿದಾಡ್ದಾತನು ಬಲ್ಲೆ ಅಂದು ಅಂಚಾಗಿತ್ತೆ ಪೋರೆಗೆ ಅಂದಿತ್ತೆ ಪಿದಾಡ್ದಾತು ನಾನು ಒಂಜಿ ರಿಕ್ಷೋಡು ಇತ್ತೆ ಪೋಡ್ ನಾನು ಪೋಡಾಪುಳು ಲೇಟ್ ಆದ ಅಂತೆ ಯಾನು ಪಂಡ ನೆನೆಪೆತ್ತು ಜಂಕ್ ಡ್ರೆಸ್ ಕೊರ್ಪಿನ ఒక ಮಲ್ಲ ಮಗಳಿಗೆ ಪ್ರೈಸ್ ಸಿಗದು ನಾವು ಉದ್ದಿ ಮೂಲು ಪ್ರೈಸ್ ಸಿಕ್ಕದು నేను ರಡ್ಡು ಉಂಡು ಪ್ರೈಸ್ ರಡ್ಡದು ಮೂಜುಂಡು ನನ್ನ ರಡ್ಡದನ್ನ ಪ್ರೈಸ್ ಇತ್ತುಂಡು ಅವು ಬೊಕ್ಕ ಗ್ರೂಪ್ ಪ್ರೈಸ್ ಪಂಡ ಗ್ರೂಪ್ ಒಂದು ಗೇಮ್ಸ್ ಇತ್ತು ಎಂಚ ರಡ್ಡು ಪ್ರೈಸ್ ವಿನ್ ಆತುಂಡು ಅಂಚ ನನ್ನ ಇತ್ತುಂಡು ಯಾನ್ ಬೊಕ್ಕ ಸೀದಾ ಬತ್ತೆ ದೇ ಪಂಡ ಕೂಡ ಎಂಗಿತ್ತೆ ಕೂಡ ಪೋಡಾಪುಂಡು ಮುಳ್ಳು ಇಲ್ಲಾಡು ಪುರ ಅಟೀಲ್ ಪುರ ಆರೇತು ಅಂಚ ಪೂರ ಮಂತ್ ಪೋನಾಗ ಕೊಡ್ತಾವಳು ಐಕೋಸ್ಕರ ಪಿರ ಬತ್ತೆ ಪ್ರೈಸ್ಗೆ ತೊಂದರೆ ಅದು ಉಂತುದುಜಿ ಅಲ್ಲಿ ಬೊಕ್ಕ ಮನ್ನ 19 ಇದು ಪೋಪೆ ಅಲ್ಲಿ ತಪ್ಪದಾದ ಪ್ರೋಗ್ರಾಮ್ ಬಂದು ನಿಕ್ಲೆ ಪೂರ ಏನು ತೋಜಾವೆ ನಿಕಲ್ಲ ಶೇರ್ ಮಾಡಿ ಪಂಚನೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಕಲ ಬಾಯ್. ಶಾಲೆಯಲ್ಲಿ ಮಾತ್ರ ಶಿಕ್ಷಣ ಕೊಟ್ಟರೆ ಸಾಲದು, ಬದಲಾಗಿ ತಂದೆ ತಾಯಿ ಮತ್ತು ನಮ್ಮಂತಹ ನಾಗರಿಕರ ಜವಾಬ್ದಾರಿ ಇದೆ ಅಂತ ಹೇಳ್ತಾ, ಇದು ಜವಾಬ್ದಾರಿ ಕೇವಲ ಶಿಕ್ಷಕರದ್ದು ಮಾತ್ರ ಅಲ್ಲ, ನಮ್ಮದು ಇದೆ. ಒಬ್ಬರು ಮಗು ರಾಮನಾಗಿ ಬೆಳಿಬೇಕು ಅಥವಾ ನಾರಾಯಣ ಗುರುಗಳಾಗಿ ಬೆಳಿಬೇಕು, ಅಂಬೇಡ್ಕರ್ ಆಗಿ ಬೆಳಿಬೇಕು ಅಂತಾದರೆ ನಾವು ಮಕ್ಕಳ ಜೊತೆಯಲ್ಲಿ ಅದೇ ರೀತಿಯ ವರ್ತನೆಯನ್ನು ಮಾಡಬೇಕು. ನಾವು ನನ್ನ ಜೀವನದಲ್ಲಿ ನಾನು ಕಳ್ಳನಾದರೆ ಅಥವಾ ನಾನು ಹುಡುಗನಂತಾದರೆ ಅಥವಾ ನನ್ನ ಹತ್ರ ಬೇರೆ ಬೇರೆ ದುಶ್ಚಟ ಇದೆ ಅಂತಾದರೆ ನಾಳೆ ನನ್ನ ಮಕ್ಕಳು ಅಥವಾ ನನ್ನ ಪರಿಸರದಲ್ಲಿ ಬೆಳೆದಿರುವಂಥ ಮಕ್ಕಳು ಅದನ್ನು ಅನುಕರಣೆ ಮಾಡ್ತಾರೆ ಅಂತ ಹಿರಿಯರು ಹೇಳಿದ್ದಾರೆ. ಅದಕ್ಕೋಸ್ಕರ ಮಕ್ಕಳಿನ ಮುಂದಿನ ಭವಿಷ್ಯಕ್ಕೋಸ್ಕರ ನಾವೆಲ್ಲರೂ ಪ್ರಾಮಾಣಿಕರಾಗಬೇಕು. ರಾಮ ರಾಜ್ಯದ ನಿರ್ಮಾಣ ಆಗಬೇಕು ಅಂತಾದರೆ ಮೊದಲು ನಾನು ರಾಮನಾಗಬೇಕು ಅಂತ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಬಂದಿರುವಂಥ ಎಲ್ರಿಗೂ ಇದಕ್ಕಿಂತ ಮುಂಚೆ ನಾವು ಶಾಲೆ ಈ ಮಟ್ಟಕ್ಕೆ ಬೆಳಿಬೇಕು ಅಂತಾದರೆ ಅನೇಕ ದಾನಿಗಳು ನಾಗರಿಕರು ಸಹಕಾರ ಕೊಟ್ಟಿದ್ದೀರಿ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹಕಾರ ಕೊಡಬೇಕು ಮತ್ತು ಮುಂದಿನ ದಿನಗಳಲ್ಲೂ ಅದೇ ರೀತಿಯ ಸಹಕಾರದ ಅವಶ್ಯಕತೆ ಇದೆ ಅಂತ ಹೇಳ್ತಾ, ನಾನೊಬ್ಬ ಜನಪ್ರತಿನಿಧಿಯಾದ ಒಂದು ಗೌರವದ ವ್ಯಕ್ತಿ ಸ್ಥಾನದಲ್ಲಿ ನೀವು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಶಾಲೆಯಲ್ಲಿ ಏನೆಲ್ಲ ಸರ್ಕಾರದ ಕಡೆಯಿಂದ ಏನೆಲ್ಲ ಅನುದಾನ ತರಲಿಕ್ಕೆ ಸಾಧ್ಯತೆ ಇದೆ ಸ್ಕೂಲ್ ಡೇದು ಎಂಕ್ಲು ಎಡ್ಮರೆ ಗಂಟೆದ ಅರ್ಧಡೆ ಬತ್ತದ ಆಪಂಡ ಎಂಕ್ಲಿಗೆ ಎಂಕೊಂಚೂರು ಬಬ್ಬರೆ ಕೋಲ ತೂವರೆತ್ತು ನಂಚಾದು ಅರ್ಧೊಡೆಸಿದ ಬತ್ತೇನ ಇದು ತುಲೆ ಮುಲ್ಪ ಬಬ್ಬರೆ ಕೋಲ ಸಾನೊಡತೆ ಪಾದೆ ತರೇಟ್ ಪುಣು ಮುಲ್ಪ ತೋಜುನಿಕ್ಲೆ ಲೈಟಿಂಗ್ ಪಾಡ್ದೇರಲ್ಪ ಓಲಲ್ಪ ಲಾಸ್ಟ್ ಎಂಕ್ಲಿ ಮಿತ್ತು ಪೋಂದುಲ್ಲ ಪೂರ ಜನಕ್ಕಳು ಪೋಂದುಲ್ಲೇರು ಆಲ್ರೆಡಿ ಆನ್ ಪಾಡ್ದಿತ್ತೇನು ಕೋಡೆ ಮುರಾನಿ ಪೂರ ಬಬ್ಬರೆನ ಪೂರ ಕೋಲ ಪಾಡ್ದಿತ್ತೆ ಆಯ್ತಾ ನೆಕ್ಸ್ಟ್ ದಾದ ಪೂರ ಆಪುಂಡು ಒಂದೇ ನೀನಿ ಪಾಡುವೇನು ತುಲೆ ಇಂಗ್ಲಿತೆ ಅಲ್ಲಿ ಒನಸ್ದ ಪೂರ ಉಂಡು ಒನಸ್ ಮಲ್ತದು ಶಾಲೆಗೆ ಅಲ್ಪ ಇದಾಲ ಇತ್ತು ಜೊತೆ ಅಂಚಾದು ಮೂಲೆ ಒನಸ್ ಮಲ್ತದು ಮುಲ್ಲಂತೆ ಪೊರ್ತು ಕುಲ್ದು ಗಗ್ಗರ್ ಪೂರ ಬೀಚಿನ ತೀದು ಬೆಕ್ಕ ಉಂಟು ಇಲ್ಲ
ಕಟ್ಟರೆ ಅನ್ನಗ ಎಂಕುಲು ಸೀದಾ ಬತ್ತ ಇಲ್ಲಾಗ ಬೊಕ್ಕ ಏನ ಪಂಡ ಜೋಕುಲು ಪೂರ ಜೆತ್ತಿತ್ತೇರು ಪಂಡಕ್ಲೆ ಮಸ್ತ್ ಸಾಕಾತಿತ್ತುಂಡು ಅಂಚ ಅದು ಡ್ಯಾನ್ಸ್ ಅವ್ನು ಪೂರ ಮಲ್ತುದು ಸಾಕಾತುಂಡು ಅಂಚ ನಿದ್ರೆ ಬರ್ಪುಂಡು ಒರ್ತಿ ಕಿನ್ನಿಯಲ್ಲಿ ಜೆತ್ತಿತ್ತೋಲು ಬೊಕ್ಕ ಒರ್ತಿ ಈಗ ನಿದ್ರೆ ಬರ್ಪುಂಡು ಅಂದ ಅವಳೆ ಅಡಿಮಲ ಒಂತುಲು ಅಂಚ ಅದು ಎಂಕುಲು ಸೀದಾ ಬತ್ತ ಎಂಕುಲು ಇಡೆಗ್ ಇಂಥ ವ್ಲಾಗ್ ನಾನು ಇಡೆಗ್ ಏನು ಮಲ್ಪೆ ದ್ಯಾ ಪಂಡ ಸ್ಕೂಲ್ ಡೇದ ಬಬ್ಬರೆ ಕೊಲ್ಲದ ಪೂರ ಮಿಕ್ಸ್ ಉಂಡು ನೆಕ್ ಅಂಚನೆ ನಾನು ಇಡೆಗ್ ಏನು ಮಲ್ಪೆ ನೆಕ್ಸ್ಟ್ ವ್ಲಾಗ್ ನಾನು ತಿಕ್ಕುವೆನು ಪ್ಲೀಸ್ ಎನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಲ್ಪೆ ಅಂಚನೆ ಬೆಲ್ ಐಕಾನ್ ಹೋಗ್ತದೆ ನಾನು ವೀಡಿಯೋ ಪಾಡಿನ ನೋಟಿಫಿಕೇಶನ್ ಫಸ್ಟ್ ನಿಕ್ಲೆಗೇ ಬರ್ಪುಂಡು.